2 ದಿನಗಳಿಂದ ನಿರಾಳತೆಯನ್ನ ಕಂಡಿದ್ದಂತಹ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಮತ್ತೆ ಕೊರೋನಾ ಆಘಾತವನ್ನ ಕೊಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಮತ್ತೆ ಒಂದು ಪಾಸಿಟಿವ್ ಪ್ರಕರಣ ದೃಢಪಟ್ಟಿದೆ. ಮಂಗಳೂರಿನ 40 ವರ್ಷದ ಮಹಿಳೆಗೆ ಸೋಂಕು ತಗುಲಿರುವಂತಹ ವಿಚಾರವನ್ನ ಇದೀಗ ರಿಲೀಸ್ ಆಗಿರುವಂತಹ ಹೆಲ್ತ್ ಬುಲೆಟಿನ್ ನಲ್ಲಿ ಬಹಿರಂಗಪಡಿಸಲಾಗಿದೆ. ಮಂಗಳೂರಿನ ನೀರುಮಾರ್ಗ ನಿವಾಸಿ ಮಹಿಳೆ ಸೋಂಕಿಗೆ ತುತ್ತಾಗಿರುವಂತದ್ದು. ಈಕೆ ಕುಡುಪು ಮತ್ತು ಕುಟ್ಟಿಕಳದ ಮನೆಯಲ್ಲಿ ಇದ್ರು ಅನ್ನುವಂತ ಮಾಹಿತಿಗಳು ಲಭಿಸ್ತಾ ಇದೆ. ಅಂದ್ರೆ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು, ಅಲ್ಲಿ ಕೊರಿಯರ್ ಸಂಸ್ಥೆಯೊಂದರಲ್ಲಿ ಉದ್ಯೋಗಿಯಾಗಿ ಈಕೆ ಕೆಲಸವನ್ನ ಮಾಡ್ತಾ ಇದ್ರು. ಮೇ 10ನೇ ತಾರೀಕಿನಂದು ತಾಯಿ ಮತ್ತು ಮಗ ಅಂದ್ರೆ ಈಕೆಯ ಪುತ್ರನ ಜೊತೆಗೆ ಈಕೆ ಬೆಂಗಳೂರಿನಿಂದ ಬಂದಿದ್ರು. ಆ ಬಳಿಕ ಅಸ್ತಮಾ ಮತ್ತು ಬಿಪಿ ಇಂದಾಗಿ ವೆಲ್ಲಾಕ್ ಆಸ್ಪತ್ರೆಗೆ ಅಂದ್ರೆ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈಕೆ ಆಸ್ಪತ್ರೆಗೆ ದಾಖಲಾಗಿದ್ರು. ಮೇ 17ರಂದು ವೆಲ್ಲಾಕ್ನ ಕೋವಿಡ್ ಆಸ್ಪತ್ರೆಗೆ ಈಕೆ ದಾಖಲಾಗಿದ್ರು ಎನ್ನುವಂತಹ ವಿಚಾರಗಳು ಇದೀಗ ಬಹಿರಂಗಗೊಂಡಿರುವಂತದ್ದು. ಇನ್ನು ಬೆಂಗಳೂರಿನಲ್ಲಿ ಕೊರಿಯರ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಇವರು ಮೇ 10ರಂದು ಮಂಗಳೂರಿಗೆ ಬಂದಿದ್ರು. ಇನ್ನು ಮೇ 17ಕ್ಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಂತಹ ಸಂದರ್ಭದಲ್ಲಿ ಈಕೆಯ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳಲಾಗಿತ್ತು. ಅದರ ರಿಪೋರ್ಟ್ ಈಗ ಬಂದಿದೆ. ಈ ಸಂದರ್ಭದಲ್ಲಿ ಆಕೆಗೆ ಸೋಂಕು ತಗುಲಿರುವಂತಹ ವಿಚಾರ ದೃಢಪಟ್ಟಿದೆ. ಇನ್ನು ಈಕೆ ತಂಗಿರುವಂತಹ ಪ್ರದೇಶ ಕುಡುಪು ಮತ್ತು ಕುಟ್ಟಿಕಳ ಏನಿದೆ, ಆ ಒಂದು ಪ್ರದೇಶಗಳು ಸೀಲ್ ಡೌನ್ ಆಗುವಂತಹ ಸಾಧ್ಯತೆಗಳು ಕೂಡ ಅಧಿಕವಾಗಿದೆ ಅನ್ನುವಂತಹ ವಿಚಾರವನ್ನು ನಾವು ಗಮನಿಸಬಹುದು. ಹೀಗಾಗಿ ಕರಾವಳಿ ಮತ್ತು ಬೆಂಗಳೂರಿನ ರಾಜಾಜಿನಗರ ಏನಿದೆ, ಈಕೆ ಆಫೀಸ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಪ್ರದೇಶ, ಅಲ್ಲಿ ಸ್ವಲ್ಪ ಈಗ ಆತಂಕ ಉಂಟಾಗಿದೆ. ಸ್ಥಳೀಯರು ಆತಂಕಕ್ಕೆ ತುತ್ತಾಗಿದ್ದಾರೆ ಎನ್ನುವಂತಹ ವಿಚಾರಗಳು ತಿಳಿದು ಬರ್ತಾ ಇದೆ. ಇನ್ನು 1 ವಾರದ ಕಾಲ ಎಲ್ಲಿ ಆಶ್ರಯವನ್ನ ಪಡೆದಿದ್ರು ಆ ಒಂದು ಪ್ರದೇಶಗಳು ಈಗ ಸಂಪೂರ್ಣವಾಗಿ ಸೀಲ್ ಡೌನ್ ಆಗುವಂತಹ ಚಾನ್ಸಸ್ ಅಧಿಕವಾಗಿದೆ. ಆದ್ರೆ ಈ ಬಗ್ಗೆ ಅಧಿಕೃತ ಆದೇಶ ಇನ್ನೂ ಕೂಡ ಜಿಲ್ಲಾಡಳಿತದಿಂದ ಬಂದಿಲ್ಲ. ಆದ್ರೂ ಕೂಡ ಸೀಲ್ ಡೌನ್ ಆಗುವಂತಹ ಸಾಧ್ಯತೆಗಳು ಅಧಿಕವಾಗಿದೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸಬಹುದು. ಅಂದ್ರೆ ಮಂಗಳೂರಿನ ನೀರು ಮಾರ್ಗದ ನಿವಾಸಿ ಮಹಿಳೆ, 40 ವರ್ಷ ಪ್ರಾಯದ ಮಹಿಳೆ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಕೊರಿಯರ್ ಸಂಸ್ಥೆಯೊಂದರಲ್ಲಿ ಈಕೆ ಉದ್ಯೋಗಿಯಾಗಿದ್ರು. ಮೇ 10ನೇ ತಾರೀಕಿನಂದು ಈಕೆ ಮತ್ತು ಈಕೆಯ ಪುತ್ರ ಕಾರಿನಲ್ಲಿ ಬೆಂಗಳೂರಿನಿಂದ ಇಲ್ಲಿಗೆ ಮಂಗಳೂರಿಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಕುಡುಪು ಮತ್ತು ಕುಟ್ಟಿಕಳದಲ್ಲಿರುವಂತಹ ಮನೆಗಳಲ್ಲಿ ತಂಗಿದ್ರು ಎನ್ನುವಂತಹ ಡೀಟೇಲ್ಸ್ ಅನ್ನ ಈಗ ಆರೋಗ್ಯ ಇಲಾಖೆ ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ನಾಗೇಶ್ ಕಾವೂರು. ಹಲೋ ನಾಗೇಶ್. ಎಸ್, ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ? ಬಂದಿರುವಂತಹ ತಾಯಿ ಮಗ ಮೇ 10ರಂದು ಬಂದಿದ್ರು ಅನ್ನುವಂತಹ ಮಾಹಿತಿ, ಬಂದ ಬಳಿಕ ಎಲ್ಲಿದ್ರು ಎಕ್ಸಾಕ್ಟ್ ಆಗಿ? ಕ್ವಾರಂಟೈನ್ಗೆ ಅಥವಾ ಹೋಮ್ ಕ್ವಾರಂಟೈನ್ಗೆ ಏನಾದ್ರೂ ಒಳಪಟ್ಟಿದ್ರಾ, ಏನು ಎತ್ತ ಅನ್ನುವಂಥದ್ದು ನಾಗೇಶ್? ಈಗ ಗೌತಮ್ ಅಂದ್ರೆ ಇವರು ಬೆಂಗಳೂರಿನ ಒಂದು ರಾಜಾಜಿನಗರದಿಂದ ಒಂದು ಕಾರಿನಿಂದ ಆಗಮಿಸ್ತಾರೆ. ಹಾವೇರಿ ಅಲ್ಲಿರುವಾಗ ಒಂದು ಅಸ್ತಮ ಮತ್ತು ಬಿಪಿ ಕಾಯಿಲೆಯಿಂದ ಬರುತ್ತಿದ್ರು. ಹಾಗಾಗಿ ಮಂಗಳೂರಿನ ಕೋವಿಡ್ ಆಸ್ಪತ್ರೆಗೆ ಇವರನ್ನು ದಾಖಲು ಮಾಡಲಾಗುತ್ತೆ. ಅಂದ್ರೆ ಮೇ 10ರಂದು ಇವರನ್ನು ದಾಖಲು ಮಾಡಲಾಗುತ್ತೆ. ಆದ್ರೆ ಇವತ್ತು ಅವರ ಒಂದು ಗಂಟಲು ದ್ರವ್ಯದ ಅಂದ್ರೆ ಅವರ ಗಂಟಲು ದ್ರವ್ಯದ ಒಂದು ಮಾದರಿ ಪರೀಕ್ಷೆ ಇವತ್ತು ಬರದೇ. ಹಾಗಾಗಿ ಇವರಿಗೆ ಇವತ್ತು ಅಂದ್ರೆ ಇವತ್ತು ಕೊರೋನಾ ವೈರಸ್ ದೃಢಪಟ್ಟಿರುವುದು ಗೌತಮ್. ಹಾಗಾಗಿ ಈಗ ಮಂಗಳೂರಿನ ಅಂದ್ರೆ ನೀರ್ಮಾರ್ಗ ನಿವಾಸಿ ಕುಟ್ಟಿಕಾಲ ಎಂಬ ಪ್ರದೇಶದಲ್ಲಿ ಇವರು ನಿವಾಸವಾಗಿರ್ತಾರೆ. ಅಂದ್ರೆ ಹೀಗಾಗಿ ಈ ಪ್ರದೇಶದಲ್ಲಿ ಈಗ ಸದ್ಯದಲ್ಲಿ ಈಗ ಸೀಲ್ ಡೌನ್ ಮಾಡುವಂತ ಸಾಧ್ಯತೆ ಇರುವಂತ ಜಿಲ್ಲೆ ಸಂಜೆವರೆಗೆ ಈ ಪ್ರದೇಶವನ್ನು ಸೀಲ್ ಡೌನ್ ಮಾಡುವಂತದ್ದು ಗೌತಮ್. ಎಸ್, ಅಂದ್ರೆ ಇವರು ಮುಖ್ಯವಾಗಿ ಈಗ ಮಂಗಳೂರಿಗೆ ಬರೋದಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಏನಾದ್ರೂ ತಿಳಿದು ಬಂದಿದ್ಯಾ ನಾಗೇಶ್? ಅಂದ್ರೆ ಅನಾರೋಗ್ಯ ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲೇ ಮಂಗಳೂರಿಗೆ ಬಂದಿದ್ರು ಅಥವಾ ಇನ್ನಿತರ ಕಾರಣಗಳಿಗಾಗಿ ಬಂದಂತ ಸಂದರ್ಭದಲ್ಲಿ ಅವರಿಗೆ ಅನಾರೋಗ್ಯ ಕಾಣಿಸಿಕೊಂಡಿತ್ತ ಅನ್ನುವಂಥದ್ದು, ಈ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಈಗ ಸಿಕ್ಕಿದ್ಯಾ ಅಂತ? ಗೌತಮ್ ಇವರು ಮೊದಲೇ ಅಂದ್ರೆ ಕೊರಿಯರ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರು. ಹಾಗಾಗಿ ಬೆಂಗಳೂರಿನ ಒಂದು ಖಾಸಗಿ ಕೊರಿಯರ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರು. ಹಾಗಾಗಿ ಇವರು ಮಂಗಳೂರಿಗೆ ಬರ್ಬೇಕೆಂಬ ಒಂದು ಉದ್ದೇಶ ಇತ್ತು. ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಅಂದ್ರೆ ಕಾರ್ನಿಂದ ಮೇ 10ರಂದು ಬೆಂಗಳೂರಿನಿಂದ ಆಗಮಿಸ್ತಾರೆ. ಹಾಗಾಗಿ ಆ ಪ್ರದೇಶದಲ್ಲಿ ಬೆಂಗಳೂರಿನಲ್ಲಿದ್ದ ಒಂದು ರಾಜಾಜಿನಗರದಲ್ಲಿ ಸಾಕಷ್ಟು ಒಂದು ಕೊರೋನಾ ದೃಢಪಟ್ಟಿತ್ತು. ಹಾಗಾಗಿ ಆ ಪ್ರದೇಶದಿಂದ ಇವರು ಶಿಫ್ಟಾಗಿ ಮಂಗಳೂರಿಗೆ ಬರ್ತಾರೆ ಎಂಬ ಸುದ್ದಿಯನ್ನು ಮಂಗಳೂರಿಗೆ ಬರ್ತಾರೆ. ಹಾಗಾಗಿ ಇವರಿಗೆ ಇವತ್ತು ಅಂದ್ರೆ ಅಸ್ತಮ ಮತ್ತು ಬಿಪಿ ಕಾಯಿಲೆಗಳನ್ನು ಕಾಣಿಸಿಕೊಂಡಿತ್ತು. ಹಾಗಾಗಿ ಮಂಗಳೂರಿನ ಒಂದು ಕೋವಿಡ್ ಅಂತೆ ಇವರನ್ನು ಕೋವಿಡ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಹಾಗಾಗಿ ಇವತ್ತು ಅವರ ಗಂಟಲು ದ್ರವ್ಯದ ಒಂದು ಪರೀಕ್ಷೆ ಇವತ್ತು ದೃಢಪಟ್ಟಿರುವಂತದ್ದು. ಹಾಗಾಗಿ ಇವರಿಗೆ ಕೂಡ ಇವತ್ತು ಕೊರೋನಾ ಸೋಂಕು ದೃಢಪಟ್ಟಿರುವಂತದ್ದು ಗೌತಮ್. ಎಸ್, ಅಂದ್ರೆ ಇನ್ನು ಇವರು ಬೆಂಗಳೂರಿನಿಂದ ಬಂದಂತ ಸಂದರ್ಭದಲ್ಲಿ ಏನು ಈಗ ಕುಡುಪು ಮತ್ತು ಕುಟ್ಟಿಕಳದಲ್ಲಿ ಇದ್ರು ಎನ್ನುವಂತಹ ವಿಚಾರಗಳು ತಿಳಿದು ಬರ್ತಾ ಇರುವಂತದ್ದು. ಇವರ ಕ್ವಾರಂಟೈನ್ಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಡೀಟೇಲ್ಸ್ ಇದೆಯಾ? ಎಕ್ಸಾಕ್ಟ್ ಆಗಿ ಇವರು ಎಲ್ಲಿದ್ರು? 2 ಪ್ರದೇಶಗಳ ಹೆಸರು ಈಗ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಸ್ಥಳೀಯ ಜನರು ಆತಂಕಕ್ಕೆ ತುತ್ತಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಬಗ್ಗೆ ಸ್ಪಷ್ಟವಾದ ಏನಾದ್ರೂ ಮಾಹಿತಿಗಳು ಆರೋಗ್ಯ ಇಲಾಖೆಯಿಂದ ಇವರಿಗೆ ಲಭಿಸಿದ್ಯಾ ಅಂತ ನಾಗೇಶ್? ಈಗ
ಗೌತಮ್ ಅಂದ್ರೆ ಯಾರೇ ಒಂದು ಅಂದ್ರೆ ರಾಜ್ಯದಿಂದ ಅಥವಾ ಜಿಲ್ಲೆಯಿಂದ ಆಗಮಿಸಬೇಕಾದ್ರೆ ಅವರನ್ನು ಕ್ವಾರಂಟೈನ್ಗೆ ಇಡಲಾಗುತ್ತೆ. ಆದ್ರೆ ಜಿಲ್ಲಾಡಳಿತ ಇನ್ನಷ್ಟೇ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಕ್ವಾರಂಟೈನ್ ನೀಡಲಾಗಿತ್ತ ಅಥವಾ ಇವರು ನೇರ್ಮಾರ್ಗದಲ್ಲೇ ಒಂದು ನಡೆಸಿದ್ರ ಎಂಬುದು ಇನ್ನಷ್ಟು ಒಂದು ಮಾಹಿತಿ ಸದ್ಯ ದೊರಕಬೇಕಾಗಿದೆ. ಇನ್ನು ಆರೋಗ್ಯ ಇಲಾಖೆ ಯಾವುದೇ ರೀತಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಈಗಾಗಲೇ ಒಂದು ಬುಲೆಟಿನ್ ಅನ್ನ ಅಂದ್ರೆ ಅವರ ಒಂದು ಊರಿನ ಹೆಸರು ಮತ್ತು ಅವರು ಎಲ್ಲಿಂದ ಯಾವಾಗ ಬಂದಿದ್ರು ಎಂಬ ಒಂದು ನಿಖರವಾದ ಒಂದು ಮಾಹಿತಿಯನ್ನು ಈಗ ಸದ್ಯ ಕೊಟ್ಟಿರುವಂತದ್ದು ಗೌತಮ್. ಎಸ್ ಸರ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಮಂಗಳೂರಿನ ನೀರು ಮಾರ್ಗದ ನಿವಾಸಿ 40 ವರ್ಷದ ಮಹಿಳೆ ಈಗ ಸೋಂಕಿಗೆ ತುತ್ತಾಗಿರುವಂತಹ ವಿಚಾರಗಳು ದೃಢಪಟ್ಟಿರುವಂತದ್ದು. ಆರೋಗ್ಯ ಇಲಾಖೆ ರಿಲೀಸ್ ಮಾಡಿರುವಂತಹ ಹೆಲ್ತ್ ಬುಲೆಟಿನ್ ನಲ್ಲಿ ಈ ಬಗ್ಗೆ ಸೂಚನೆಗಳನ್ನು ಕೊಡಲಾಗಿದೆ. ಮಂಗಳೂರಿಗೆ ಆಗಮಿಸಿದಂತಹ ಮೇ 10ರಂದು ಬೆಂಗಳೂರಿನಿಂದ ಮಂಗಳೂರಿಗೆ ಆಗಮಿಸಿದಂತಹ ಕುಟ್ಟಿಕಳ ನೀರು ಮಾರ್ಗ ಮಂಗಳೂರು ತಾಲೂಕಿನ ನಿವಾಸಿ 40 ವರ್ಷದ ಮಹಿಳೆಯು ಸೋಂಕಿಗೆ ತುತ್ತಾಗಿರುವಂತಹ ವಿಚಾರ. ಮೇ 17ರಂದು ತೀವ್ರ ಉಸಿರಾಟದ ತೊಂದರೆಯಿಂದಾಗಿ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ದಾಖಲಾಗಿದ್ರು. ಇವರ ಗಂಟಲು ದ್ರವದ ಮಾದರಿಯನ್ನ ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ವರದಿಯಲ್ಲಿ ಈಕೆಗೆ ಕೋವಿಡ್-19 ಸೋಂಕು ಇರುವಂತಹ ವಿಚಾರಗಳು ದೃಢಪಟ್ಟಿದೆ. ಸೊ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಇದ್ದೇ ಇರುವಂಥದ್ದು. ಸೊ ಈಕೆ ಇದ್ದಂತಹ ಅಂದ್ರೆ ಈಕೆಯ ಸಂಪರ್ಕಕ್ಕೆ ಯಾರೆಲ್ಲ ಬಂದಿರಬಹುದು ಅವರೆಲ್ಲರ ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸಗಳು ಈಗ ಆಗ್ತಾ ಇದೆ. ಇನ್ನು ಆ ಪ್ರದೇಶಗಳು ಅಂದ್ರೆ ಈಕೆ ಏನು ಆಶ್ರಯವನ್ನು ಪಡೆದಿದ್ದಂತಹ ಮನೆ ಏನಿದೆ, ಎಲ್ಲಿ ಎಲ್ಲ ಈಕೆ ನೆಲೆಸಿದ್ರು ಈ ಒಂದು ಅವಧಿಯಲ್ಲಿ, 1 ವಾರದ ಅವಧಿಯಲ್ಲಿ, ಆ ಪ್ರದೇಶಗಳನ್ನ ಸೀಲ್ ಡೌನ್ ಮಾಡುವಂತಹ ಚಾನ್ಸಸ್ ಈಗ ಅಧಿಕವಾಗಿದೆ ಅನ್ನುವಂತಹ ವಿಚಾರಗಳನ್ನು ನಾವು ಗಮನಿಸಬಹುದು. ಈ ಬಗ್ಗೆ ಅಧಿಕೃತ ಆದೇಶ ಇನ್ನಷ್ಟೇ ಬರಬೇಕಾಗಿದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಅನೇಕರ ಸಂಪರ್ಕಕ್ಕೆ ಬಂದಿರುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಬೇರೆ ಸಾಗಾಟದ ವ್ಯವಸ್ಥೆಗಳಿಲ್ಲ, ಹೋಗಿ ಬರೋದಕ್ಕೆ ಅಥವಾ ಒಂದು ಕಾರ್ಗೋ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಿದ್ರೆ ಕೊರಿಯರ್ ಸೇವೆಗಳು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಆಕೆ ಸೇವೆಯನ್ನ ಮಾಡ್ತಾ ಇದ್ರು, ಅಂದ್ರೆ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅನೇಕರು ಕಚೇರಿಗೆ ಹೋಗಿರುವಂತಹ ಚಾನ್ಸಸ್ ಕೂಡ ಇದೆ. ಅಂದ್ರೆ ಸ್ಪಷ್ಟವಾದ ಮಾಹಿತಿ ಇನ್ನಷ್ಟೇ ಲಭಿಸಬೇಕಾಗುತ್ತೆ. ಆಕೆಯ ಟ್ರಾವೆಲ್ ಹಿಸ್ಟ್ರಿ ಏನು, ಎಲ್ಲಿಗೆಲ್ಲ ಹೋಗಿದ್ರು, ಯಾರನ್ನೆಲ್ಲ ಸಂಪರ್ಕ ಮಾಡಿದ್ರು, ಯಾರೆಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ಗೆ ಬಂದಿದ್ರು, ಆಕೆಯ ಸೆಕೆಂಡರಿ ಕಾಂಟ್ಯಾಕ್ಟ್ಗೆ ಯಾರೆಲ್ಲ ಬಂದಿದ್ದಾರೆ ಇತ್ಯಾದಿ ಎಲ್ಲಾ ವಿಚಾರಗಳನ್ನ ಕೂಡ ಇನ್ನಷ್ಟೇ ಕಲೆ ಹಾಕಬೇಕಾಗಿರುವಂತಹ ವಿಚಾರಗಳಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಕಾರ್ಯಪ್ರವೃತ್ತವಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಸೊ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಂದು ಕೋವಿಡ್-19 ಪಾಸಿಟಿವ್ ಪ್ರಕರಣ ಇವತ್ತು ಪತ್ತೆಯಾಗಿರುವಂಥದ್ದು.